ಪಟ್ಟಣದ ಪ್ರಮುಖ ರಸ್ತೆಗಳ ಇಕ್ಕೆಲಗಳಲ್ಲಿ ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಬಡ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿ ಬಾಣಸಂದ್ರ ರಸ್ತೆಯಲ್ಲಿರುವ ಸಂತೆ ಮೈದಾನಕ್ಕೆ ಸ್ಥಳಾಂತರಿಸುವ ಪಟ್ಟಣ ಪಂಚಾಯಿತಿಯ ನಿರ್ಧಾರದ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಾರುತಿ, ಸಿಐಟಿಯುನ ತಾಲೂಕು ಕಾರ್ಯದರ್ಶಿ ಸತೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ನೂರಾರು ಬೀದಿ ಬದಿ ವ್ಯಾಪಾರಿಗಳು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮೌನ ಪ್ರತಿಭಟನೆ ಮೂಲಕ ತುರುವೇಕೆರೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಸತೀಶ್, ಬೀದಿ ಬದಿ ವ್ಯಾಪಾರಿಗಳನ್ನು ಸ್ಥಳಾಂತರ ಮಾಡುತ್ತಿರುವ ಜಾಗದಲ್ಲಿ ಸರಿಯಾದ ಸೌಕರ್ಯಗಳನ್ನು ಮಾಡಿಕೊಡಿ. ಸಂಪೂರ್ಣವಾಗಿ ತಾರತಮ್ಯವಿಲ್ಲದಂತೆ ಎಲ್ಲಾ ತರಹದ ಬೀದಿ ಬದಿಯ ವ್ಯಾಪಾರಗಳನ್ನು ಸ್ಥಳಾಂತರಿಸಬೇಕು. ಇಲ್ಲವಾದರೆ ಯಾವುದೇ ಕಾರಣಕ್ಕೂ ನಾವು ಈಗ ವ್ಯಾಪಾರ ಮಾಡಿಕೊಂಡು ಬರುತ್ತಿರುವ ಜಾಗವನ್ನು ಖಾಲಿ ಮಾಡುವುದಿಲ್ಲ ಎಂದರು. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಮಾರುತಿ ಟಿಎನ್ ಮಾತನಾಡಿ, ನಮ್ಮ ಗಮನಕ್ಕೆ ತಾರದೆ ಪಟ್ಟಣ ಪಂಚಾಯಿತಿಯಲ್ಲಿ ಬಂದು ಬೀದಿ ಬದಿ ವ್ಯಾಪಾರಿಗಳ ಸಮಿತಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಮಿತಿಗಳಲ್ಲಿ ಇರುವವರು ವ್ಯಾಪಾರಿಗಳಲ್ಲ. ನೆಪ ಮಾತ್ರಕ್ಕೆ ಅವರು ಯಾರನ್ನು ಬೇಕು ಅವರನ್ನು ಸೇರಿಸಿಕೊಂಡು ಸಮಿತಿ ರಚನೆ ಮಾಡಿಕೊಂಡಿದ್ದಾರೆ. ಇದುವರೆಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಅನುಕೂಲಗಳನ್ನು ಮಾಡಿರುವುದಿಲ್ಲ. ನಮ್ಮನ್ನು ಸ್ಥಳಾಂತರಿಸಲು ಗುರುತಿಸಿರುವ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ. ಇಲ್ಲವಾದಲ್ಲಿ ಸುಮ್ಮನೆ ಇರಿ. ನಾವು ಈಗ ಹಮ್ಮಿಕೊಂಡಿರುವ ಪ್ರತಿಭಟನೆ ಕೇವಲ ಸಾಂಕೇತಿಕ ಅಷ್ಟೇ. ನಮ್ಮನ್ನು ಬೀದಿಗೆ ಬೀಳುವ ಹಾಗೆ ಮಾಡಿದರೆ ಉಗ್ರ ಹೋರಾಟವನ್ನು ಮಾಡಲು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘ ತಯಾರಿದೆ ಎಂದರು. ಈ ಪ್ರತಿಭಟನೆಯಲ್ಲಿ ವೆಂಕಟೇಶ್, ರಮೇಶ್, ಉಮೇಶ್, ಚಿದಾನಂದ, ಬಾಳೆಕಾಯಿ ಶೇಖರ್, ಪುಷ್ಪ, ಗಂಗಮ್ಮ, ಶಾಂತಮ್ಮ, ಲಕ್ಷ್ಮಮ್ಮ, ಜಯ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಗಂಗಣ್ಣ, ಧನಂಜಯ್, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಪಾಲ್ಗೊಂಡಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಮುಖ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಬೀದಿ ಬದಿ ವ್ಯಾಪಾರದ ಅಧ್ಯಕ್ಷರು ಮತ್ತು ಅವರ ಸದಸ್ಯರುಗಳನ್ನ ಜೊತೆಗೂಡಿ ನಾವು ಎಲ್ಲ ಸದಸ್ಯರುಗಳು ಸಭೆಯನ್ನ ಕರೆದಿದ್ದೀವಿ. ಮತ್ತು ಅವರಿಗೆ ಸೂಕ್ತವಾದಂಥ ಜಾಗವನ್ನು ಪಟ್ಟಣ ಪಂಚಾಯಿತಿ ಜಾಗದ ಗುರುತಿಸಿದ್ದೀವಿ. ನಾವು ಮುಂದಿನ ದಿನಗಳಿಗೆ ಅವರು ಏನು ಕೇಳಿದ್ದಾರೆ ಅವರು 3 ಸಭೆಯನ್ನು ಸಹ ನಾವು ಮಾಡ್ಕೊಡೋಕ್ಕೆ ಬದ್ದಾಗಿದ್ದೀವಿ. ಈಗಾಗಲೇ ವಾಣಿಜ್ಯ ಬೆಳೆಗಳಿಗೆ 2 ವರ್ಷದಿಂದಲೇ ಆಗಬೇಕಾಗಿತ್ತು, ಆಗಿರಲಿಲ್ಲ. ಈಗಾಗಲೇ ವಾಣಿಜ್ಯ ಹಂತದಲ್ಲಿ ಇದೆ. ಅದನ್ನ ಅವರು ಸಹ ಈಗಾಗಲೇ ಮನ್ಕೊಳ್ಬೇಕು. ಯಾಕೆಂದ್ರೆ ಅದು ಬಹಳ ಸಾರ್ವಜನಿಕರಿಗೆ ಇದರ ಬಹಳ ತೊಂದರೆ ಆಗ್ತಾ ಇದೆ. ಬಹಳಷ್ಟು ಪೇಪರ್ ತಮ್ಮ ದಿನಪತ್ರಿಕೆಗಳಿಗೆ ಬರೆದಿದ್ದಾರೆ. ಇವತ್ತು ಅದು ಮೈಂದೋಡೆ ಆಗಿದೆ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಬಹಳಷ್ಟು ದೂರುಗಳು ಬರ್ತಾ ಇದೆ. ನಾವು ಅವ್ರನ್ನ ಏಕಾಏಕಿ ನಾವು ಯಾವತ್ತೂ ಅವ್ರನ್ನ ಎಸ್ಸಕ್ಕೆ ಪಟ್ಟಣ ಪಂಚಾಯತಿ ಮಾಡಿಲ್ಲ. ಈಗಾಗಲೇ 2 ವರ್ಷದಿಂದ ಬಹಳಷ್ಟು ಸಭೆಗಳನ್ನ ಮಾಡಿದ್ದೀವಿ. ಈಗಾಗಲೇ ಮುಂದೆ ಇವಾಗ ನಾವು ಹಿಂದೆನೂ ಅದನ್ನ ಮಾಡ್ಕೊಂಡಿದ್ವಿ. ಮನೆ ಅನಿವಾರ್ಯ ಕಾರಣದಿಂದ ನಾವು ಅಲ್ಲಿ ಕಟ್ಟಡ ಆಗ್ಲಿಕ್ಕೆ ಅಲ್ಲೇ ಉಳಿಯೋಕ್ಕೆ ನಾವು ಅವಕಾಶ ಮಾಡ್ಕೊಂಡಿದ್ದು. ಈಗಾಗಲೇ ಅದಕ್ಕೆ ಸೂಕ್ತ ಜಾಗನೂ ಕಲ್ಪಿಸ್ಕೊಟ್ಟಿದ್ದೀವಿ. ಅಧ್ಯಕ್ಷರಲ್ಲಿ ಈಗಾಗಲೇ 2 ಸರಿ ಮಾತುಕತೆನೂ ಮಾಡಿದ್ದೀವಿ. ಅವ್ರು ಕೇಳುವಂಥ ಮೂಲ ಸೌಕರ್ಯಗಳನ್ನ ನಾವು ಪಟ್ಟಣ ಪಂಚಾಯತಿಯಿಂದ ಮಾಡ್ತಾ ಇದ್ವಿ. ಅವರು ಸಹ ಈಗ ಅದನ್ನ ಮನಗಾಣಬೇಕು. ಯಾಕೆಂತಂದ್ರೆ ಇವತ್ತು ವಾಣಿಜ್ಯ ಮಳಿಗೆ ಆಗ್ತಾ ಇದೆ. ಇವತ್ತು ಸಾರ್ವಜನಿಕರಿಗೋಸ್ಕರ ಇವತ್ತಂತ ಕಟ್ಟಡ ಕಟ್ಟಿದ್ದೀವಿ. ಅದನ್ನ ಮುಂದೆ ಏನಾದ್ರೂ ಅನಾಹುತಗಳಾದ್ರೆ ಪಟ್ಟಣ ಪಂಚಾಯತಿನೇ ಜವಾಬ್ದಾರಿ ತಗೊಬೇಕಾಗಿರುತ್ತೆ. ನಾವು ಅದನ್ನೆಲ್ಲ ಮನಗಣಿಸಿ ನೀವು ಪಟ್ಟಣ ಪಂಚಾಯತಿ ನಿಗದಿಪಡಿಸಿರುವಂತ ಜಾಗದಲ್ಲಿ ನೀವೆಲ್ಲ ನೀವು ಹೋಗಿ ಅಲ್ಲಿ ಸ್ಥಳಾವಕಾಶ ಮಾಡಿದ್ರೆ ಪಟ್ಟಣ ಪಂಚಾಯತಿ ಏನೇ ಸೌಕರ್ಯ ಇದ್ರೂ ಸಹ ಮಾಡ್ಕೊಡೋಕೆ ಬದ್ದಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ನಮಗೆ ಅಲ್ಲಿ ರೆಡಿ ಮಾಡಿಕೊಟ್ಟು ಈಗ ನಾನು ನನಗೆ ಮನವಿ ಕೊಟ್ಟಿದ್ರೆ ಮನವಿ ಮಾತ್ರ ಈಗ ನಿಮ್ಗೆ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ ಸರ್. ಒಂದೇನಪ್ಪ ಅಂತಂದ್ರೆ ಕೆಲವ್ರನ್ನ ಮಾತ್ರ ಸ್ಥಳಾಂತರ ಮಾಡ್ತೀವಿ ಅಂತ ವಲಸೆ ಹೊರಡ್ತಾ ಇದ್ದಾರೆ ಮುನ್ಸಿಪಲ್. ಅದಾಗಬಾರ್ದು. ನಾವೇನಂತ ತುರುವೇಕೆರೆಯಲ್ಲಿ ಸ್ಥಳಾಂತರ ಮಾಡಿದ್ರೆ ಪ್ರತಿಯೊಬ್ಬರನ್ನು ಸ್ಥಳಾಂತರ ಮಾಡಿ ಅಂತ ಒಂದು. ಎರಡನೇದೇನು ತಳ್ಳಗಾಡಿನಲ್ಲಿ ಯಾರು ಮಾಡ್ತಾರೋ ಅದನ್ನ ನಾವು ತೊಂದರೆ ಕೊಡೋದು ಬೇಡ. ಬಟ್ ತಳ್ಳಗಾಡಿನ ಒಂದು ಕಾನ್ಸ್ಟೆಂಟ್ ಆಗಿ ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡೋದು ಬೇಡ ಅಂತ ನಾವ್ ಹೇಳ್ತಕ್ಕಂಥದ್ದು. ಪಾಲಿಕೆರೆ ಹೇಳ್ತಾರೆ ನಾವೇನ್ ನೋಡೋದು ಎಲ್ಲ ಮಂದಿ ಕಳಿಸ್ತೀವಿ ಹೋಗಂತ ಹೋಗಿರ್ತಾರೆ. ಕೆಲವರು ಏನ್ ಅಂಗಡಿ ಉಳಿದಾವೆ ಸ್ವಂತ ಅಂಗಡಿ ಏನಾದ್ರು ಸಮಸ್ಯೆ ಏನಾದ್ರು ಅವ್ರು ತರಕಾರಿ ಮಾಡಿದ್ರೆ ಅಥವಾ ಹಣ್ಣು ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಹೋಳಿ ಅಂಗಡಿ ಏನೋ ಸ್ಥಳಾಂತರ ಮಾಡಿದ್ದಾರೆ, ಅದೇ ತರನೇ ಮಟನ್ ಶಾಪ್ ಸ್ಥಳಾಂತರ ಮಾಡಿದ್ದಾರೆ.
ಹೌದು ಸರ್, ಹೇಳಿದ್ವಿ ಸರ್. ಹೌದು ಸರ್, ಮತ್ತೆ ಅದೇ ಮಾತಾಡ್ತಾ ಇದ್ದಾರೆ. ಅದಾಗಬಾರ್ದು ಸರ್. ದಯವಿಟ್ಟು ಏನು ಮಾಡಿಲ್ಲ ಸರ್ ಅವರು. ಅದೇ ವೆಚ್ಚ ಮಾಡಿದ್ರೆ ಅವರೇ ಮಾಡ್ಕೊಂಡು ಅದಾಗಬಾರ್ದು ಸರ್. ಯಾಕೆಂದ್ರೆ ಸ್ಥಳಾಂತರ ಮಾಡಿದ್ರೆ ಎಲ್ಲರನ್ನೂ ಸ್ಥಳಾಂತರ ಮಾಡಿಲ್ಲ. ಮಾರಾಟ ಪ್ರಮಾಣ ಪತ್ರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಸರ್ ಈಗ ಇವಾಗ ಕೊಟ್ಟಿದೆ ಸರ್, ನಿಮಗೆ ಕೊಟ್ಟಿದೆ ಸರ್. ಈಗ ಓಡ್ತಾ ಇದೆ ಸರ್. ಈಗ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.